ಶಿಕ್ಷಣದ ಜೊತೆಗೆ ವೃತ್ತಿ ಜೀವನಕ್ಕೆ ಪೂರಕವಾದ ವ್ಯವಸ್ಥೆ ಕಲ್ಪಿಸುತ್ತಿರುವುದು ವಿಶೇಷ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ಈ ಗ್ರಾಮೋತ್ಸವ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಚಲನಚಿತ್ರದ ಖ್ಯಾತ ಹಾಸ್ಯ ನಟ ಅರವಿಂದ್ ಬೋಳಾರ್ ಅವರು ಅಭಿಪ್ರಾಯಪಟ್ಟರು. ಅವರು ಜ್ಞಾನರತ್ನ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ನಿಡೋಡಿಯ ರತ್ನಗಿರಿಯಲ್ಲಿ ವೈಭವದಿಂದ ನಡೆದ ಗ್ರಾಮೋತ್ಸವ 17 ಉದ್ಘಾಟಿಸಿ ಮಾತನಾಡಿದರು. ಪಂಡ ಪಾತೆರಜ್ಜಿ ಅಂಚಾದಿನಿತ ದಿನ ಇಂಚಿನ ಒಂಜಿ ಸ್ಕೂಲ್ ಕಟ್ಟಾದು ಜೋಕ್ಲೆಗ್ ವೃತ್ತಿಗೆ ಬೋಡಾಯಿಲಂಚಿನ ಮಾಹಿತಿ ಹತ್ತೊಂದಾಂಡ ಎಲ್ಲಿ ಪ್ರಾಥಮಿಕ ಶಾಲೆ ಜೋಕ್ಲೆಗ್ ದಾದ ಎಜುಕೇಷನ್ ಬೋರ್ಡು ಅಕ್ಕಲ ಎತ್ತಿನ ಪ್ರತಿಭೆಯನ್ನು ಪಿದೈ ವೈಪುನಂಚಿನ ಕೆಲಸ ದೇವರ ಅರಡ ಮಲ್ಪ ಒಂದುಲ್ಲೆ ಅಂಚ ದೇವರು ಅರಿಗೆ ಮನಾತಿ ಎಡ್ಡೆ ಮಲ್ಪಡೊಂದು ಯಾನ್ ದೇವಡ ನಟ್ಟೊಡ ತಂದೆ ಬೇಕದಾಲ ನಟ್ಟೆರ ಅಭಿದಯಗೆಂದ ಅರಡ ದೇವರು ಈತ ಜಂತ ಮನಸ್ಸನ್ನು ಗೆಂದು ನಂಚಿನ ಶಕ್ತಿ ಅರಡ ಕೊಡ್ತೇರಿಗೆ ಅರಿಗೆ ಬೆಂಪುನ ಶಕ್ತಿ ಕೊಡ್ದುಪ್ಪಾಯಿರ ಖಂಡಿತವಾಗಲ ಕೊಡ್ತೀರಿ ಅಂಚಾದಾರು ಅಂಚ ಉಲ್ಲೇರು ಪಂಡಾರ್ನ ಪಾತ್ರದ ಮುಗ್ಧತೆ ತೂರಗನೆ ಗೊತ್ತಾಪುಡು ಈ ಮನುಷ್ಯ ಏರ್ಲ ರಕ್ತದ ಪಾತ್ರೆಯನ್ನ ಉತ್ತರ ಕೊರ್ಪುನಾರ ಹತ್ತು ಹೇಗೆಂದು ಆ ಪಾತ್ರೆಯ ಧ್ವನಿತೆ ನಮಗೆ ಆ ಮನುಷ್ಯನ ಪತ್ತಲಿ. ಮುಖ್ಯ ಅತಿಥಿಯಾಗಿದ್ದ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಮಾತನಾಡಿ, ಲಾಭಕ್ಕಿಂತ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ದೇವಸ್ಯ ದಂಪತಿಯ ಕಾರ್ಯ ಮಾದರಿಯಾಗಿದೆ ಎಂದು ಹೇಳಿದರು. ಒಂದು ಜ್ಞಾನರತ್ನ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿ ದುರ್ಗಾದೇವಿ ITI ಮತ್ತು ಸ್ಕೂಲ್ ಅನ್ನು ಪ್ರಾರಂಭಿಸಿದರು. ಬಹುಶಃ ಅವರೊಂದು PU ಕಾಲೇಜನ್ನು ಪ್ರಾರಂಭಿಸಿದರೆ ಇವತ್ತು ಅವರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ. ಒಂದು 100 ಕೋಟಿದ್ದು ಧನಿಕರಾಗ್ತಿದ್ರು ಅವರು ಇಲ್ಲಿ. ಅದನ್ನು ಬಿಟ್ಟು ಅವರು ವೃತ್ತಿ ಶಿಕ್ಷಣ ಮತ್ತು ಈ ಭಾಗದ ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ಸಣ್ಣ ಮಟ್ಟದಲ್ಲಿ ಪ್ರಾರಂಭಿಸಿದರು. ಆದರೆ ಇವತ್ತು ಈ ITI ವೃತ್ತಿ ಶಿಕ್ಷಣಕ್ಕೆ ಅಷ್ಟೊಂದು ಈ ಗ್ರಾಮೀಣ ಭಾಗದಲ್ಲಿ ಬೆಂಬಲ ಇಲ್ಲದ್ದರಿಂದ ಬಹುಶಃ ಅವರು ಬಹಳ ಕಷ್ಟಪಟ್ಟಿದ್ದನ್ನು ನಡೆಸ್ತಾ ಇದ್ದಾರೆ. ಹಾಗೆಯೇ ಈ ಪ್ರೈಮರಿ ಶಾಲೆ ಒಂದು ಬದಿಯಲ್ಲಿ ಕನ್ನಡ ಮಾಧ್ಯಮ, ಒಂದು ಬದಿಯಲ್ಲಿ ಆಂಗ್ಲ ಮಾಧ್ಯಮ, ಇದರಲ್ಲಿ ಅವರು ದುಡ್ಡು ಮಾಡಬೇಕು ಅಂತ ಅಲ್ಲ, ಈ ಭಾಗದ ಜನರಿಗೆ ಇಲ್ಲಿಂದ ಕಟೀಲು ಅಥವಾ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕು ಅಂತ ಆದಾಗ ಈ ಭಾಗದ ಜನರಿಗೆ ನಾನಿಲ್ಲಿ ಬಂದು ಕೂತಿದ್ದೇನೆ, ಈ ಮಣ್ಣಿನ ಋಣ ನನ್ನಲ್ಲಿದೆ, ನಾನು ಏನಾದರೂ ಈ ಭಾಗದ ಜನರಿಗೆ ಮಾಡಬೇಕೆಂಬ ದೃಷ್ಟಿಯಿಂದ ಈ ಶಾಲೆಯನ್ನು ಪ್ರಾರಂಭಿಸಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಿ. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ರು. ಮಾಜಿ ಸೈನಿಕ ಉದಯ್ ಚಂದ್ರ ಉಡುಪ, ಪ್ರಗತಿಪರ ಕೃಷಿಕ ರಾಘು ಸಾಲ್ಯನ್, ಅಂಗನವಾಡಿ ಕಾರ್ಯಕರ್ತೆ ಸುಮತಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಅಭಿನಂದನೆಗಳು. ಮೊದಲ ವೇದಿಕೆಡೆ ಉದಯ್ ಚಂದ್ರ ಉಡುಪ ಒಂಜಿ ಪಾತೆರೊಂಡುದಾದ ಕೇಂದ್ರ ನಮ್ಮ ಬೆನ್ಪು ನಂಚಿತ್ತು ಬೆನ್ನಿದಾಯನ ಎನ್ನೊಡಿಗೆ ಅಂಜನೆ ರಾತ್ರಿ ಜಪ್ಪೆರ ಪಜೆಗೆ ಪೊನಗ ದೇಶದ ಗಡಿಟ್ ರಾಘು ಸಾಲ್ಯನ್ ವಾರ ಪ್ರಗತಿಪರ ಕೃಷಿಕೆಲಾರ್ದು ಅಂಜನೆ ಜೋಕಲ್ನ ಜೀವನಡು ಮಲ್ಲಾಯ ಬೊಕ್ಕಲು ನೆಂಪಾವಾದ ಉರಿವು ನೇರಂದು ಕೇಂದ್ರ ಅಂಗನವಾಡಿ ಕಲ್ಪಾಯ ನಂಚಿತ್ತಿನ ಟೀಚರ್ ಬೊಕ್ಕ ಅಂಗನವಾಡಿ ಪುಟ್ಟು ಕಂತು ಕೊರೊಂದು ನಂಚಿತ್ತಿನ ಟೀಚರ್ ನಕಲು ಏಪಲ ನೆನಪುರುವೇರು. ಸಾಧಕ ವಿದ್ಯಾರ್ಥಿಗಳನ್ನ ಪುರಸ್ಕರಿಸಲಾಯಿತು. ಟ್ರಸ್ಟ್ ಅಧ್ಯಕ್ಷ ಭಾಸ್ಕರ್ ದೇವಸ್ಯ, ಕಲ್ಲಮಣ್ಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಾ ಶೆಟ್ಟಿ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಯಶವಂತ್ ಶೆಟ್ಟಿ, ಟ್ರಸ್ಟ್ ಕಾರ್ಯದರ್ಶಿ ಸಂಗೀತಾ ಭಾಸ್ಕರ್ ದೇವಸ್ಯ, ಪ್ರಾಂಶುಪಾಲೆ ಅನುರಾಧ ಸಾಲ್ಯನ್, ಮುಖ್ಯ ಶಿಕ್ಷಕಿ ಯಶ್ವಿತಾ, ಆಡಳಿತಾಧಿಕಾರಿ ಸಾಕರ್, ಶಾಲಾ ನಾಯಕಿ ಶ್ರಾವ್ಯ ಉಪಸ್ಥಿತರಿದ್ದರು. ನಿತೇಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ.